ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿಡಿ ತಲಪಾಡಿ ಲಾಗ್ಸ್. ವೀಕ್ಷಕರೇ, ನಾವು ಅಳಂಪುರಿ ಪಾರ್ಕಿಗೆ ಹೋಗುದು. ದಿಶಿ, ಮಹಾನ್, ರಶ್ಮಿತಾ, ಅಮಿತಾ ಅವರೆಲ್ಲ ಇದ್ದಾರೆ. ಈಗ ನವ್ಯ ಅವರು ಅಲ್ಲಿ ಕಾಯ್ತಿರ್ಬೇಕು. ನಾವು ಈಗ ಇಲ್ಲಿಂದ ಹೊರಟಿದ್ದೇವೆ. ನಾವು ತಿಮ್ಮಕ್ಕನ ಸಾಲು ಮರದ ತಿಮ್ಮಕ್ಕ. ಸರಿ ಮಕ್ಕಳೇ, ಸಾಲು ಮರದ ತಿಮ್ಮಕ್ಕ. ಹೋಗುವ. ಅಕ್ಕ ನವ್ಯ ಅವರು ಕೂಡ ಬಂದ್ರು. ಎಂತದ ವಿಡಿಯೋ ಮಾಡುದೇನು? ಮೆಲ್ಲ ಕೈಯನ್ನು insecurities are on this is war with the enemy. Think that it was meant to be. Living in a time where disease is on every screen. I won't let them fester me. I know most are festering. Negativity is a plague for the mentally weak. No mercy, all I got is working. Never stop searching, never quench the thirsty. I'm toxic and psychotic, but there's logic. Can't stop it, it's been chronic since I was a boy, so neurotic and chaotic. ಬಿಲ್ಲವ ಸಮಾಜ ಬಂಧನೆ ತಿಮ್ಮಣ್ಣ, ತಿಮ್ಮಕ್ಕ ಇಲ್ಲಿ ನಿಂತಿದ್ದಾರೆ ಇವರು. ಅಲ್ಲವ ಒಳ್ಳೇದಾಗಿದೆ ಅಲ್ಲ ಅದು. ಇರ್ಲಿ ತಿನ್ನವ ಅಲ್ಲ ಅಲ್ಲ ಎಂತ ಇದು ಇದು ಮಾಡು ಮಾಡು. ಮಂಜಲ್ ಅವು ಬರ್ತೀನಿ ಇದು ಎದುರಲ್ಲಿ ಇಲ್ಲಿ ಬೋರ್ಡ್ ಎಲ್ಲ ಮಾಡ. ಅಲ್ಲಿ ಇಲ್ಲಿ ಇಲ್ಲಿ ಚಂದದಲ್ಲಿ ಮಾಡ್ಬೋದು. ಅದು ಎದುರು ಎಲ್ಲಿ ಇಟ್ಟು ಹಿಡಿದು ಮಾಡ್ಬೋದು. ಎದುರು ಕೂತ್ಕೊಳ್ಳಿ. ಹೌದಾ? ಈಗ ಇನ್ನೂ ತೆಂಗಿನಕಾಯಿ ಹೊಡಿ. ಹೌದಾ ಅದನ್ನು ಮಕ್ಕಳು ಈಗ ಚಂದಾಗಿದೆ. ಅಪ್ಪಗ ಬಂದಾಗ ಬೋರ್ ಬೋರ್ ಇತ್ತು. ನಾನು ಇತ್ತೆ ಕಣ್ಣ ಮಸ್ತ್ ಚೇಂಜ್ ಆಗ್ತಿರಲ್ಲ ಅದು ಕಾರಲ್ಲಿ ಇಡುದು. ಎಲ್ಲಿ ಬೀಗ ಹಾಕಿದ್ದು? ಅಲ್ಲಿ ಗೇಟ್ ಎಲ್ಲಿ ಕಾರಲ್ಲಿ ಇಡುದ? ಅಲ್ಲಿಡ್ಬೋದಲ್ಲ. ಸುಶಾಂತ್ ಇಲ್ಲಿ ಇಲ್ಲಿ ದೂರ ಹೊರಟದ್ದು. ದೂರ ಬಂದದ್ದು ದೂರ. ದೂರ ದೂರ. ಓಯ್ ಹಾಂ ಹೌದು. ದಿಶಾನಿ, ಇದು ಎಲ್ಲಿ ಬಂದೆವು?
ಮರ ತಿಮ್ಮಕ್ಕ ದೂರ ಬಂದೆವು. ಕಾಲ್ ಮರ ತಿಮ್ಮಕ್ಕ ಎಲ್ಲಿದ್ದಾರೆ ಬಿಟ್ಟೆಯಲ್ಲಿಂಟು ಬಿಟ್ಟೆಯಲ್ಲಿಂಟು ನಮ್ಮದು. ಇದು ಕೂಡ ಬಂದು ನಿಂತಿದೆ, ಚಪ್ಪಲೆಲ್ಲ ಹಾಕಿ ಬಿಟ್ಟೆ ಕುಟ್ಟಿ. ಅದರ ಮೇಲೆ ನಾವು ಪಂಕದಾಗಿ ಇತ್ತಲ್ಲ ಅದಕ್ಕೆಲ್ಲ ಹೋಗಿದ್ವಿ. ಅದಲ್ಲಿ ಒಳಗೆ ಇವರು ವಿಡಿಯೋಗ್ರಾಫರ್ನವ್ರು ಮುಂದೆ ಹೋಗಿ ಮೂರು ಕ್ಲಾಪರ್ ಸೈಡ್ ಮಹಾನ್ ಹಿಂದೆ ಬಾ. ವಿಡಿಯೋ ಮಾಡಿದ್ರು ಅದ್ರಲ್ಲಿ ಯಾರು ನೋಡ್ಲಿಕ್ಕೆ ಮತ್ತೆ ನೀವು ಇಲ್ಲಿ ಅವ್ರು ಬರಲಿ. ನಡೆದುಕೊಂಡು ಬರುವ ವಿಡಿಯೋ ಅಂತ ಇದು ಮಾಡು. ನೋಡು ಇಲ್ಲಿ ವಿಡಿಯೋ ಶೂಟಿಂಗ್ ದಿಶಿ ಈಚೆ ಬಾ. ದಿಶಿ ಭಾರಿ ಚಂದ ಉಂಟಲ್ಲ, ಭಾರಿ ಚಂದ ಉಂಟು. ಅದ್ರಲ್ಲಿ ಆಡಿಯೋ ಸಹ ಹಾಕ್ತೀರ ನಾವು ಮಾತಾಡುದು ಕೇಟಪ್ಪ. ಅಲ್ಲ ಅದಕ್ಕೆ ಮ್ಯೂಸಿಕ್ ಹಾಕ್ಬೇಕು. ನಾವು ಫೋಟೋ ತೆಗಿತೀವಿ, ಫೋಟೋ ತೆಗ್ತದ. ಇಲ್ಲಿ ನೋಡುವಾಗ ಗೇಟಿಗೆ ಬೀಗ, ಇವತ್ತು ಯಾರನ್ನು ಒಳಗೆ ಪ್ರವೇಶ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರು. ಹೋದ ದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ ಹಿಂದೆ ಬಂದೆವು ನಾವು. ಯಾಕಂದರೆ ಅಲ್ಲಿಗೆ ಬರಲಿಲ್ಲ. ನಾವು ಬರುವ ಅಂತ ಎನಿಸುವಾಗ ನಮ್ಮ ಕಾರಿದು ಬೀಗದಕ್ಕೆ ಕಾರಿನ ಒಳಗೆ ಆಗಿ ಕಾರ್ ಲಾಕ್. ಅದನ್ನು ತೆಗಿಲಿಕ್ಕೆ ಒಂದು ಕಷ್ಟ ಬಂದದಂತ ಹೇಳಿದರೆ ಯಾರಿಗೆ ಬೇಡ, ಹಾಗೆ ಆಗಿದೆ. ಎಲ್ಲ ಗ್ಲಾಸ್ ಹಾಕಿ ಬಂದಾಗಿ ತೆಗಿಲಿಕ್ಕೆ ಆಗದೆ ಭಾರಿ ಕಷ್ಟ ಆಗಿದೆ. ಯಾರ್ಯಾರಿಗೆ ಫೋನ್ ಮಾಡಿ ಏನೇನು ಮಾಡಿ ಲಾಸ್ಟಿಗೆ ಹೇಗಾದರೂ ಓಪನ್ ಆಯಿತು. ಅಲ್ಲಿಂದ ನಂತರ ಹೋದ ದಾರಿಗೆ ಸುಂಕ ಇಲ್ಲ ಅಂತ ಹಿಂದೆ ಬಂದೆವು.